ಮಂಗಳೂರಿನಲ್ಲಿ ಇಂದು ಪಾಲಿಕೆ ಅಧಿಕಾರಿಗಳು ಅನಧಿಕೃತವಾಗಿ ಕಾರ್ಯಾಚರಿಸುತ್ತಿದ್ದ ಗೂಡಂಗಡಿಗಳನ್ನು ತೆರವು ಮಾಡಿದ್ದಾರೆ. ಪಾಲಿಕೆಯ ಕಂದಾಯ ಇಲಾಖೆಯ ಸಹಾಯಕ ಬಿನೋಯ್ ಪಿಕೆ ಅವರ ನೇತೃತ್ವದಲ್ಲಿ ನಗರದ ಪಾಂಡೇಶ್ವರದ ಪಿಜ್ಜಾ ಮಾಲ್ ಮಂಗಳಾದೇವಿ ಪರಿಸರದಲ್ಲಿನ ಅನಧಿಕೃತ ಮತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ಗೂಡಂಗಡಿಗಳು ಮತ್ತು ಪೆಟ್ಟಿಗೆ ಅಂಗಡಿಗಳನ್ನು ತೆರವು ಮಾಡಲಾಗಿದೆ. ಮಾನ್ಯ ನ್ಯಾಯಾಲಯದ ಆದೇಶ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಆದೇಶದ ಮೇರೆಗೆ ಈ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಈ ಅಂಗಡಿಗಳನ್ನು ತೆರವುಗೊಳಿಸಲು 10 ದಿನಗಳ ಹಿಂದೆಯೇ ನೋಟಿಸ್ ಜಾರಿ ಮಾಡಲಾಗಿತ್ತು. ಆದರೆ ಯಾರೂ ಕೂಡ ತೆರವು ಮಾಡದೇ ಇದ್ದ ಕಾರಣ ಪಾಲಿಕೆ ಇಂದು ಕಾರ್ಯಾಚರಣೆಯನ್ನು ಕೈಗೊಂಡಿದ್ದು ದಿಢೀರ್ ತೆರವು ಮಾಡಲಾಗಿದೆ. ಮಂಗಳೂರು ನಗರದಲ್ಲಿ ಇನ್ನು ಮುಂದೆ ಪ್ರತಿದಿನ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಗಳಾದೇವಿ ಟೆಂಪಲ್ಗೆ ಹೋಗುವ ರಸ್ತೆ ಫುಟ್ಪಾತ್ ಬದಿಯಲ್ಲಿ ಈ ಒತ್ತುವರಿ ಮಾಡಿಕೊಂಡು ಈ ಫುಟ್ಪಾತಲ್ಲಿ ಅಡಚಣೆ ಉಂಟು ಮಾಡುತ್ತಿರುವ ಗಾಡಿಗಳನ್ನೆಲ್ಲ ತೆರವುಗೊಳಿಸುವ ಕಾರ್ಯಾಚರಣೆ ಇವತ್ತು ಹಮ್ಮಿಕೊಂಡಿದ್ದೀವಿ. ಒಂದು ವಾರದ ಹಿಂದೆಯೇ ನಾವು ಇವರಿಗೆ ಒಂದು ವಾರ್ನಿಂಗನ್ನೆಲ್ಲ ಕೊಟ್ಟಿದ್ವಿ. ಇದು ಅವರು ಸ್ವಮೇಧೆ ಅವರು ತೆರವುಗೊಳಿಸಿದ ಕಾರಣ ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಎಲ್ಲ ಆಫೀಸರ್ಸ್ ಎಲ್ಲ ಸೇರಿಕೊಂಡು ಈ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ಫುಟ್ಪಾತಲ್ಲಿ ಅಡಚಣೆಯನ್ನು ಉಂಟು ಮಾಡಿಕೊಂಡು ಯಾರ್ಯಾರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಅವರಿಗೆಲ್ಲ ದಯಮಾಡಿ ಕೇಳ್ಕೊತಾ ಇದ್ದೀವಿ, ಅವರೇ ಸ್ವಮೇಧೆಯ ಅಡಚಣೆಯನ್ನು ಉಂಟು ಮಾಡುತ್ತಿದ್ದರೆ ಅದನ್ನು ತೆರವುಗೊಳಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇವತ್ತು ನಾವು ಮಂಗಳಾದೇವಿ ಟೆಂಪಲ್ ರೋಡು ಫೋರಂ ಪಿಜ್ಜಾ ಮಾಲ್ ಎದುರಿಗೆ ಈ ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ನಮಗೆ ಫಳ್ನೀರು ಅಲ್ಲೆಲ್ಲ 2-3 ಕಡೆ ನಾವು ವಾರ್ನಿಂಗ್ಗಳನ್ನ ಕೊಡ್ತಾ ಇದ್ದೀವಿ. ವಾರ್ನಿಂಗನ್ನು ಕೊಟ್ಟು ಅವರು ಸ್ವಮೇಧೆ ಅವರು ತೆಗೆದರೆ ಒಳ್ಳೆಯದಾಗ್ತದೆ, ಇಲ್ಲ ಅಂತ ಹೇಳಿದರೆ ನಾವು ಈ ರೀತಿಯಾಗಿ ಕಾರ್ಯಾಚರಣೆ ಮಾಡಬೇಕಾಗ್ತದೆ.